ಬಿಸಿ ರೋಡ್ನ ಬಸ್ ನಿಲ್ದಾಣದ ಸಮೀಪ ಸರ್ವಿಸ್ ರಸ್ತೆಯಲ್ಲಿ ಬಿದ್ದುಕೊಂಡಿದ್ದ ಬಂಗಾರದ ಬ್ರಾಸ್ಲೆಟ್ ಒಂದನ್ನು ಬ್ಯಾಂಕ್ ಮ್ಯಾನೇಜರ್ ಓರ್ವರು ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ತಂದೊಪ್ಪಿಸಿದ್ದು ನಿನ್ನೆ ಚಿನ್ನ ಕಳ್ಕೊಂಡ ವಾರಿಸುದಾರರು ಠಾಣೆಯಿಂದ ಪಡೆದು ಧನ್ಯವಾದ ತಿಳಿಸಿದ್ದಾರೆ. ಬಂಟ್ವಾಳ ಸಿಎ ಬ್ಯಾಂಕಿನ ನಾವೂರು ಶಾಖೆಯ ಸಿಬ್ಬಂದಿ ಹರೀಶ್ ಕುಲಾಲ್ ಕಾಮಾಜಿ ಅವರು ಸಂಜೆ ಕೆಲಸ ಮುಗಿಸಿ ಬರುವ ವೇಳೆ ಚಿನ್ನ ಬಿದ್ದು ಸಿಕ್ಕಿದ್ದು ಅದನ್ನು ಠಾಣೆಗೆ ತಂದೊಪ್ಪಿಸಿದ್ದಾರೆ. ಮರುದಿನ ಠಾಣೆಯಲ್ಲಿ ನಗರ ಠಾಣಾ ಪಿಎಸ್ಐ ಅವಿನಾಶ್ ಬಂಗಾರದ ಬ್ರೇಸ್ಲೆಟ್ ಕಳ್ಕೊಂಡ ವ್ಯಕ್ತಿ ಸೂಕ್ತ ದಾಖಲೆ ನೀಡಿ ಪಡೆಯಿರಿ ಅಂತ ಸೂಚಿಸಿದ್ರು. ಅವರ ಸಮ್ಮುಖದಲ್ಲಿ ಚಿನ್ನ ಕಳ್ಕೊಂಡಿದ್ದ ಫರಂಗಿಪೇಟೆ ನಿವಾಸಿ ಸೈನಜ್ ಅವರಿಗೆ ಅದನ್ನು ಹಸ್ತಾಂತರಿಸಲಾಯಿತು. ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.